ಟಾಪ್ 3 ಸಿನಿ ಸುದ್ದಿಗಳು. 1. ವಿಸ್ಮಯ್ ವಿನಾಯಕ್ ಲಾಕ್ಡೌನ್ ಕುಸಾಲ್. ವಿಸ್ಮಯ್ ವಿನಾಯಕ್ ಕೋಸ್ಟಲ್ ವುಡ್ನಲ್ಲಿ ತನ್ನದೇ ಆದ ಅಭಿಮಾನಿ ಬಳಗವನ್ನು ಹೊಂದಿರೋ ನಟ. ತನ್ನದೇ ಆದ ವಿಭಿನ್ನ ಶೈಲಿಯ ಹಾಸ್ಯದ ಮೂಲಕ ಕೋಸ್ಟಲ್ ವುಡ್ನಲ್ಲಿ ಹೊಸ ಟ್ರೆಂಡ್ ಹುಟ್ಟು ಹಾಕಿದ ನಟ ಅಂದ್ರೆ ಅದು ವಿಸ್ಮಯ್ ವಿನಾಯಕ್. ಹಾಸ್ಯ ನಟನಾಗಿ ಒಂದಿಷ್ಟು ಚಿತ್ರಗಳಲ್ಲಿ ಬಣ್ಣ ಹಚ್ಚಿದ ವಿನಾಯಕ್ ಮತ್ತೊಂದಿಷ್ಟು ಚಿತ್ರಗಳಿಗೆ ಆಕ್ಷನ್ ಕಟ್ ಕೂಡ ಹೇಳಿದ್ದಾರೆ. ಅಷ್ಟಕ್ಕೂ ವಿಸ್ಮಯ್ ವಿನಾಯಕ್ ಲಾಕ್ಡೌನ್ ಸಮಯದಲ್ಲಿ ಏನ್ ಮಾಡ್ತಿದ್ದಾರೆ ಗೊತ್ತಾ? ಅದರ ಒಂದು ಝಲಕ್ ನಿಮ್ಮ ಮುಂದೆ. ಎರಡು. ನೀನಾಸಂ ಸತೀಶ್ ನಾಯಿ ಪ್ರೀತಿ. ನಾಯಿ ಮರಿ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ? ಅದರ ಆಟೋಟೋಪವೇ ಚಂದ. ಇದೀಗ ನೀನಾಸಂ ಸತೀಶ್ ರಾತ್ರಿಯ ವೇಳೆ ನಾಯಿ ಮರಿಗಳ ಜೊತೆ ಕಾಣಿಸಿಕೊಂಡಿದ್ದಾರೆ. ಅಂದ ಹಾಗೆ ಸತೀಶ್ ಹಸಿದ ನಾಯಿ ಮರಿಗಳಿಗೆ ಬಿಸ್ಕೆಟ್ ನೀಡಿ ಹಸಿವು ನೀಗಿಸಿದ್ದಾರೆ. ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗ್ತಿದ್ದು ಸತೀಶ್ ಕಾರ್ಯಕ್ಕೆ ಎಲ್ಲರೂ ಫಿದಾ ಆಗಿದ್ದಾರೆ. ಅದ್ಭುತ ಕೆಲಸ ಸರ್. ಪ್ರಾಣಿಗಳ ಬಗೆಗಿನ ನಿಮ್ಮ ಪ್ರೀತಿ ನಿಜವಾಗಿಯೂ ಪ್ರಶಂಸನೀಯವಾಗಿದೆ. ದೇವರ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಇರಲಿ ಸರ್ ಎಂದು ಹೇಳ್ತಿದ್ದಾರೆ. ಮೂರು. ನಿಜವಾಗ್ಲೂ ಡಿ ಬಾಸ್ಗೆ ಹಾಡೋಕೆ ಬರಲ್ವಾ? ಸಾಲು ಸಾಲು ಡೈಲಾಗ್ ಹೇಳೋ ಹೊಡಿಬಡಿ ದೃಶ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡುವ ಮಾಸ್ಟರ್ ದರ್ಶನ್ಗೆ ಹಾಡೋಕೆ ಬರಲ್ವಂತೆ. ಆದ್ರೆ ಡಿ ಬಾಸ್ ಆಡ್ತಿರೋ ಫೋಟೋ ಒಂದು ಇದೀಗ ಸಖತ್ ವೈರಲ್ ಆಗ್ತಿದೆ. ಸ್ಟೇಜ್ ಮೇಲೆ ಮೈಕ್ ಹಿಡಿದು ನಿಂತಿರುವ ಡಿ ಬಾಸ್ನ ಈ ಫೋಟೋ ನೋಡ್ತಿದ್ರೆ ಡಿ ಬಾಸ್ ಹಾಡನ್ನು ಹಾಡ್ತಿದ್ದಾರ ಅನ್ನೋ ಪ್ರಶ್ನೆ ಸಹಜ. ಡಿ ಬಾಸ್ ಕೈಯಲ್ಲಿ ಮೈಕ್, ಅವರ ಮುಂದೆ ಪುಸ್ತಕ, ಪಕ್ಕದಲ್ಲಿ ಯಾರೋ ಒಬ್ರು ಇನ್ನೊಂದು ಮೈಕ್ ಹಿಡಿದುಕೊಂಡು ಲೈಟ್ ಆಗಿ ಡ್ಯಾನ್ಸ್ ಮಾಡುವಂತೆ ಭಾಸವಾಗುತ್ತೆ. ಈ ಫೋಟೋವನ್ನು ನೋಡ್ತಾ ಇದ್ರೆ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಡಿ ಬಾಸ್ ಆಡಿರೋದಂತೂ ಪಕ್ಕ ಅಂತ ಅನ್ಸುತ್ತೆ. ಹಾಗೆ ನೋಡಿದ್ರೆ ದಶರಥ ಅನ್ನೋ ಚಿತ್ರದ ಟೈಟಲ್ ಸಾಂಗ್ ಅನ್ನು ಡಿ ಬಾಸ್ ಹಾಡಿದ್ದಾರೆ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ ಗಳನ್ನ ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.